ಈಸ್ ಇಂಪಾಸಿಬಲ್ ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋ ಒಂದು ಮಾತಿದೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇರಲ್ಲ, ಆದರೆ ಒಂದಿಷ್ಟು ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರ ಇದ್ದೇ ಇದೆ. ಅಂತಹ ಸಮಸ್ಯೆಗಳಲ್ಲೊಂದು ದಂತ ಸಮಸ್ಯೆ. ಸರಿಯಾದ ಸಮಯಕ್ಕೆ ಉತ್ತಮ ವೈದ್ಯರನ್ನು ಭೇಟಿ ನೀಡಿದರೆ ಸರಿಯಾದ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ. ಆದ ಕಾರಣ ದಂತ ಚಿಕಿತ್ಸೆಯ ಕುರಿತು ಮಾಹಿತಿ ತುಂಬಾ ಮುಖ್ಯವಾಗುತ್ತೆ. ದಂತ ಆರೋಗ್ಯ ಹಾಗೂ ದಂತ ಸೌಂದರ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಯೆನಪೋಯ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿ ನಾವಿಂದಿದ್ದೇವೆ. ಇಂದು ದಂತ ಚಿಕಿತ್ಸೆಯ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ವಿವೇಕ್ ಅಮೀನ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಡಾಂಟಿಕ್ಸ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್, ಈಗ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ಕೇಳಬೇಕು ಅಂದರೆ, ಈ ಕ್ರೂಕಡ್ ಟೀತ್ ಅಂತ ಏನಿರುತ್ತೆ ಅಥವಾ ವಕ್ರದಂತ ಅಂತ ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವೋ, ಅದಕ್ಕೆ ಸ್ಪೇಸ್ ಅನ್ನೋದನ್ನ ಹೇಗೆ ಕ್ರಿಯೇಟ್ ಮಾಡ್ತೀರಾ ಡಾಕ್ಟರ್? ನೋಡಿ, ಈ ವಕ್ರದಂತ ಸಿಚುವೇಷನಲ್ಲಿ ಸುಮಾರು ಥರ ಸ್ಪೇಸ್ ಕ್ರಿಯೇಟ್ ಮಾಡೋದು ನಮ್ಮ ಹತ್ರ ಆಪ್ಷನ್ಸ್ ಇದೆ. ಆದರೆ ಸಿವಿಯರಿಟಿ ಮೇಲೆ ಕೂಡ ಇರ್ತದೆ. ಸೊ ಏನಂದರೆ ಮೈನರ್ ಕರೆಕ್ಷನಿಗೆ ಈ ಸ್ಪೇಸ್ ಕ್ರಿಯೇಟ್ ಮಾಡಲಿಕ್ಕೆ ಹಲ್ಲೇನು ತೆಗಿಬೇಕಂತ ಅವಶ್ಯಕತೆ ಇರುವುದಿಲ್ಲ. ಅದರಲ್ಲಿ ಬೇರೆ ಬೇರೆ ಇದರದ್ದು ಟೈಪ್ಸ್ ಇದ್ದು ಟ್ರೀಟ್ಮೆಂಟ್ ನಮಗೆ ಮಾಡ್ಬೋದು. ಹಲ್ಲನ್ನು ಸ್ವಲ್ಪ ಮುಂದೆ ತಂದು ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಒಂದು ಹಲ್ಲನ್ನು ಸ್ವಲ್ಪ ರೊಟೇಟ್ ಮಾಡಿ ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಹಿಂದೆದ ಹಲ್ಲನ್ನು ಸ್ವಲ್ಪ ಹಿಂದೆ ಮಾಡಿ ಡಿಜಿಟಲೈಸೇಷನ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಅದು ಈ ಮೂರು ಇದರಲ್ಲಿ ಸಹ ಆಗದಿದ್ದರೆ ನಾವು ಹಲ್ಲು ತೆಗೆದು ಆ ವಕ್ರದಂಥ ಏನಾದರೂ ಕ್ರಿಕೆಟ್ ಟೀತನ್ನು ಸರಿ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಹಲ್ಲು ತೆಗೆಯುವಾಗ ನಮಗೆ ಒಂದು ಆಲ್ಮೋಸ್ಟ್ ಲೈಕ್ 7 mm ಸ್ಪೇಸ್ ಒಂದು ಹಲ್ಲಲ್ಲಿ ಸಿಗ್ತದೆ. ಸೊ 7 mm ಅಂದರೆ 4 ಕಡೆ ಹೇಳುವಾಗ ನಿಮಗೆ 7 mm ಈ ಕಡೆ, 7 mm ಈ ಕಡೆ. ಸೊ ಹಾಗೆ ದಟ್ ಮಚ್ ಆಫ್ ಸ್ಪೇಸ್ ವಿಲ್ ಗೆಟ್ ಇಟ್. ಸೊ ಅಷ್ಟು ಸ್ಪೇಸಲ್ಲಿ ನಿಮಗೆ ಯಾವ ಹಲ್ಲು ಮೇಲೆ ಇದೆ ಇಲ್ಲಾಂದರೆ ಹೊರಗೆ ಇದೆ ಅದನ್ನೆಲ್ಲ ಆ ಜಾಗಕ್ಕೆ ತಗೊಂಡು ಲೆವೆಲ್ ಮಾಡ್ಕೊಂಡು ಬರ್ಬೋದು. ಸೊ ಈಗ ಸ್ಪೇಸ್ ಬೇಡ ಅಂತ ಯಾವುದಾದ್ರೂ ಸಂದರ್ಭದಲ್ಲಿ ಸ್ಪೇಸ್ ಇಲ್ಲದೆ ಮಾಡಲಿಕ್ಕಾಗುತ್ತಾ? ಸ್ಪೇಸ್ ಇಲ್ಲದೆ ಮಾಡಲಿಕ್ಕೆ ಅಂದರೆ ಮುಂದೆ ತಂದೇ ಮಾಡೋದಲ್ಲದೆ ಬೇರೆ ಆಪ್ಷನ್ಸ್ ಇಲ್ಲ. ಈಗ ಹಲ್ಲು ಮುಂದೆ ಉಂಟಂತ ಹೇಳಿದರೆ ಅದನ್ನು ಹಿಂದೆ ಮಾಡಲಿಕ್ಕೆ ನಮಗೆ ಸ್ಪೇಸ್ ಬೇಕೇ ಬೇಕು. ಸೊ ಅದರಲ್ಲಿ ಏನು ಆಪ್ಷನ್ಸ್ ಇಲ್ಲ. ಈಗೆಲ್ಲ ಹೊಸತ್ತು IZC ಸ್ಕ್ರೂಸ್ ಆಗಲಿ, ಸ್ಕ್ರೂಸ್ ಬಂದದಿದ್ದರೆ ಅದರಲ್ಲಿ ಸ್ವಲ್ಪ ಹಲ್ಲನ್ನು ಹಿಂದೆ ಮಾಡಿ ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಹಲ್ಲನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಿ ಸ್ಪೇಸ್ ಮಾಡ್ಬೋದು. ಮತ್ತು ಕೆಲವು ಹಲ್ಲನ್ನು ಸ್ಲೈಸ್ ಮಾಡಿ, ಅಂದರೆ ಒಂದು 2 to 3 mm ಸ್ಲೈಸ್ ಮಾಡಿ ಅದನ್ನು ಕೂಡ ಸ್ಪೇಸ್ ಕ್ರಿಯೇಟ್ ಮಾಡಿ ಸ್ವಲ್ಪ ಮಾಲಕ್ಲೂಷನ್ ಸರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಸಿವಿಯರ್ ಮಾಲಕ್ಲೂಷನ್ಸ್ಗೆ ಹಲ್ಲು ತೆಗಿಲೇಬೇಕಾಗ್ತದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಬ್ರೇಸಸ್ ಹಾಕುವಂಥದ್ದು ಹಲ್ಲು ತುಂಬ ಮುಂದೆ ಇದೆ ಅಥವಾ ಹಲ್ಲಿನಲ್ಲಿ ಗ್ಯಾಪ್ ಇದೆ, ಬಟ್ ಗಮ್ಮಿ ಸ್ಮೈಲಿಗಾಗೂ ಕೂಡ ಬ್ರೇಸಸ್ ಹಾಕ್ಲಿಕ್ಕಾಗುತ್ತಾ? ಗಮ್ಮಿ ಸ್ಮೈಲ್ ಅಂದರೆ ಈಗ ಹಲ್ಲು ಮುಂದೆ ಇದ್ದರೂ ಈ ಗಮ್ಸ್ ಜಾಸ್ತಿ ಕಾಣೋದು ಒಂದು ಸ್ಮೈಲ್ ಮಾಡುವಾಗ ಸ್ವಲ್ಪ ಇಟ್ ಇಸ್ ಕಾಮನ್. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಈಗ ಈ ಪೇಷಂಟ್ಸ್ನವ್ರು ಬೇಗ ಬಂದರೆ ಅಟ್ ದ ಏಜ್ ಆಫ್ 8 years 9 years 11 yearsಲ್ಲಿ ಬಂದರೆ ನಮಗೆ ಈ ಆರ್ಥೋಪೆಡಿಕ್ ಅಪ್ಲಯನ್ಸಸ್ ಅಂತ ಇರ್ತವೆ. ಸೊ ಅದರಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಸಣ್ಣ ಸಣ್ಣ ಸ್ಕ್ರೂ ಹಾಕಿ ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಇದೇ ಪೇಷಂಟ್ಸ್ನವರು ಒಂದು 17-18 ವರ್ಷದ ನಂತರ ಬಂದರೆ ಇಂಥದ್ದು ಟ್ರೀಟ್ಮೆಂಟಲ್ಲಿ ಈ ಗಮ್ಮಿ ಸ್ಮೈಲನ್ನು ಕರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಏನು ಮಾಡ್ತೇವೆ ಅಂದರೆ ಸರ್ಜರಿ ಈಸ್ ಓನ್ಲಿ ಆಪ್ಷನ್ ಅಂತ ಹೇಳಿ ಅದಕ್ಕೆ ದಟ್ಸ್ ಸೆಕೆಂಡ್ ಆಪ್ಷನ್. ಸೊ ಮತ್ತೆ ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಏಜಲ್ಲಿ ಬಂದರೆ ಮಾತ್ರ ಈ ಇಂಥದ್ದೆಲ್ಲ ಟ್ರೀಟ್ಮೆಂಟ್ ಸಾಧ್ಯ. ಸ್ಕ್ರೂಸ್ ಅಂತ ಹೇಳಿ ಅಲ್ಲ, ಸ್ಕ್ರೂಸ್ ಆಗಲಿ, ಈ ಹೆಡ್ ಗೇರ್ಸ್ ಆಗಲಿ, ಸುಮಾರು ಟೈಪ್ ಇದೆ ಅಪ್ಲಯನ್ಸಸ್ ಇದೆ, ಆರ್ಥೋಪೆಡಿಕ್ ಅಪ್ಲಯನ್ಸ್ ಅಂತ ಹೇಳಿ ಅದನ್ನು ಹಾಕ್ಕೊಂಡು ಈ ಗಮ್ಮಿ ಸ್ಮೈಲನ್ನು ಸರಿ ಮಾಡ್ಕೊಂಡು ಹೋಗ್ಬೋದು. ಕೆಲವೊಬ್ಬರಿಗೆ ಈ ಗಮ್ಮಿ ಸ್ಮೈಲ್ ಚಿಕ್ಕಂದಿನಿಂದ ಇವಾಗ ಇರಲ್ಲ, ಬ್ರೇಸಸ್ ಹಾಕಿದ ನಂತರ ಈ ಹಲ್ಲು ಕೆಲವೊಮ್ಮೆ ಮೂವ್ಮೆಂಟ್ ಆಗಿ ಬರೋದಿದೆ, ಅದು ಭಾರಿ ಕಡಿಮೆ. ಅದಂದರೆ ಸ್ವಲ್ಪ ಜಿಂಜೈವಲ್ ಇನ್ಫ್ಲಮೇಷನ್ಲಿ ಬರುವ ಸ್ವಲ್ಪ ಕೇಸಸ್. ಸೊ ಸ್ವಲ್ಪ ಹಲ್ಲು ಒಳಗೆ ಹೋಗುವಾಗ ಸ್ವಲ್ಪ ಬರ್ತದೆ. ಅಂಥ ಕೇಸಸ್ಸನ್ನೆಲ್ಲ ಅದು ಸಿವಿಯರಿಟಿ ಅಂತ ಹೇಳೋದಿಲ್ಲ. ಸೊ ನಾವು ಅದನ್ನು ಅನಲೈಸ್ ಮಾಡುವಾಗ, ಡಯಾಗ್ನೋಸಿಸ್ ಮಾಡುವಾಗಲೇ ನಮಗೆ ಗೊತ್ತಾಗ್ತದೆ ಎಷ್ಟೆಷ್ಟು ಗಮ್ಮಿ ಸ್ಮೈಲ್ ಇದೆ. ಈ ಗಮ್ಮಿ ಸ್ಮೈಲ್ ಅವರಿಗೆ ಸ್ಮೈಲ್ ಮಾಡುವಾಗ ಸ್ವಲ್ಪ ಗಮ್ಮಿ ಸ್ಮೈಲ್ ಒಳ್ಳೆಯದು ಕೆಲವು ಪೇಷಂಟಿಗೆ. ಅಬೌಟ್ 3 to 4 mm ಆಫ್ ಗಮ್ಮಿ ಸ್ಮೈಲ್ ಈಸ್ ಆಲ್ವೇಸ್ ಬೆಟರ್, ಇಟ್ ಲುಕ್ಸ್ ಗುಡ್. ಸೊ ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ ನಾವು ಟ್ರೀಟ್ಮೆಂಟಿಗೆ, ಇಲ್ಲದ್ರೆ ನಾರ್ಮಲ್ ಆಗಿ ಒಂದು ಮಿನಿಮಲ್ ಗಮ್ಮಿ ಸ್ಮೈಲ್ ಈಸ್ ಲುಕ್ಸ್ ಗುಡ್. ಸೊ ಹಾಗಾದರೆ
ನಾವು ಚಿಕ್ಕಂದಿನಿರುವಾಗ ಏನು ತುಂಬ ಗಮ್ಮಿ ಸ್ಮೈಲ್ ಇರುತ್ತೆ ಅದು ಮಾತ್ರ ಮಾಡ್ಬೋದು ಸರಿ. ಓಕೆ ಡಾಕ್ಟರ್, ಈಗ ಈ ಬ್ರೇಸಸ್ ಹಾಕೋದು ಅಥವಾ ಸಾಮಾನ್ಯ ಭಾಷೆಯಲ್ಲಿ ಕ್ಲಿಪ್ ಹಾಕೋದು ಅಂತ ಹೇಳ್ತಾರೆ, ಇದು ಯಾವೆಲ್ಲ ಸಂದರ್ಭದಲ್ಲಿ ಹಾಕಬೇಕಾಗುತ್ತೆ ಡಾಕ್ಟರ್? ಈಗ ಸುಮಾರು ಕೇಸ್ಗಳು, ಈಗ ಮೋಸ್ಟ್ ಆಫ್ ದ ಆರ್ಥೋಡಾಂಟಿಕ್ ಕೇಸಸ್ಗೆ 80 to 90% ಕೇಸವರಿಗೆ ಕ್ಲಿಪ್ ಹಾಕಲೇಬೇಕಾಗ್ತದೆ. ಸೊ ಇದರಲ್ಲಿ ಬೇರೆ ಬೇರೆ ಟೈಪ್ ಇದು ಕ್ಲಿಪ್ಗಳಿವೆ. ಮೆಟಲ್ ಇದೆ, ಸೆರಾಮಿಕ್, ಹಲ್ಲಿನ ಕಲರ್ ಇದೆ, ಕಾಣದಿಲ್ಲದು ಲಿಂಗ್ವಲ್ ಥರ ಇದೆ, ಒಳಗಿಂದ ಹಾಕೋದು, ಈವನ್ ಇನ್ವಿಸಿಲೈನ್ ಅಂತ ಇನ್ನೊಂದು ಬಂದಿದೆ. ಸೊ ಬೇರೆ ಬೇರೆ ಟೈಪ್ ಇದೆ. ಆದರೆ ಮೋಸ್ಟ್ಲಿ ಈಗ 90% ಕೇಸಸ್ಗೆ ಕ್ಲಿಪ್ಸ್ ಹಾಕಲೇಬೇಕಾಗ್ತದೆ. ಸೊ ಈಗ ನೀವು 90% ಕೇಸಸ್ಗೆ ಹಾಕಲೇಬೇಕು ಅಂತ ಹೇಳಿದ್ರೆ, ಈಗ ಕೆಲವೊಬ್ಬರಿಗೆ ಮೆಟಲ್ ಕ್ಲಿಪ್ಸ್ ಹಾಕಿದ್ರೆ ಪ್ರಾಬ್ಲಮ್ ಇರಲ್ಲ, ಅದೇ ಕೆಲವೊಬ್ರು ಫ್ಯಾನ್ಸಿ ಫೀಲ್ಡಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ಅವರಿಗೆ ಇನ್ವಿಸಿಲೈನ್ ಅಂತ ಬಂದಿದೆ ಹೊಸತ್ತು, ಅದು ಖಾಲಿ ಪ್ಲಾಸ್ಟಿಕ್ ಟ್ರೇಸ್ ಆಗಿರ್ತದೆ. ಸೊ ಅದನ್ನು ಈಗ ನೀವು ಟ್ರೇಸ್ ಚೇಂಜ್ ಮಾಡ್ಕೊಂಡು ಹೋದರೆ ಹಲ್ಲು ಸರಿ ಆಡ್ಕೊಂಡು ಬರ್ತದೆ. ಬಟ್ ಅದು ಮೇಜರ್ ಕೇಸಸ್ಗೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಮೈನರ್ ಟು ಮಾಡ್ರೇಟ್ ಕೇಸಸ್ಗೆ ಸರಿ ಮಾಡ್ಕೊಂಡು ಹೋಗ್ಬೋದು ಅಂತ. ಯಾವ ಮೈನರ್ ಕೇಸಸ್ ಅಂದರೆ ಹಲ್ಲು ಸ್ವಲ್ಪ ಮೂವ್ಮೆಂಟ್ ಆದದ್ದು, ಸ್ಪೇಸಿಂಗ್ ಇದ್ದದ್ದು, ಸ್ವಲ್ಪ ಗ್ಯಾಪ್ಸ್. ಈಗ ಹಲ್ಲು ಸುಮಾರು ಮುಂದೆ ಇದೆ, ಹಲ್ಲು ತೆಗೆದು ಟ್ರೀಟ್ಮೆಂಟ್ ಮಾಡುವಂಥ ಕೇಸಿಗೆಲ್ಲ ಸ್ವಲ್ಪ ಕಷ್ಟ ಅಂಥದ್ದು ಮಾಡಿ ಅದಕ್ಕೆಲ್ಲ ಅಂಥದ್ದು ಕೇಸಿಗೆಲ್ಲ ಆಗೋದಿಲ್ಲ. ಹಾಗೆ ಸೊ ಇದು ಹಾಕಿದ್ರೆ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಅಂತದ್ದೇನಾದ್ರೂ ಏನಿಲ್ಲ, ಯಾವುದಕ್ಕೂ ಇಂಥದ್ದು ಯಾವ ಕ್ಲಿಪ್ಸಲ್ಲಿ ಸಹ ಮಾತಾಡಲಿಕ್ಕೆ ಪ್ರಾಬ್ಲಮೇ ಬರೋದಿಲ್ಲ. ಯಾಕಂದರೆ ನಾಲಿಗೆಗೆ ಅಡ್ಡ ಬರೋದು ಯಾವುದೂ ಇಲ್ಲ. ನಾರ್ಮಲ್ ಆಗಿರುತ್ತೆ, ಮೆಟಲ್ಸ್ ಮಾತ್ರ ಚೇಂಜ್ ಆಗ್ತದೆ ಅಷ್ಟೇ. ಡಾಕ್ಟರ್, ಈಗ ಈ ಡೆಂಟಿಸ್ಟ್ರಿಯಲ್ಲಿ ಸಾಮಾನ್ಯ ಜನರಿಗೆ ಸ್ವಲ್ಪ ಥ್ರೆಟ್ನಿಂಗ್ ಅಥವಾ ಸ್ವಲ್ಪ ಸಾಲಿಡ್ ವರ್ಡ್ ಅಂತ ಹೇಳಿದ್ರೆ ಸ್ಕ್ರೂ ಅಂತ ಹೇಳ್ತಾರೆ. ಸೊ ಸ್ಕ್ರೂ ಅಂದರೆ ಹೇಗಿರುತ್ತೆ ಡಾಕ್ಟರ್? ಇದು ಸ್ಕ್ರೂ ಅಂದರೆ ಅದು ಇಟ್ಸ್ ಕಾಲ್ಡ್ ಮಿನಿ ಸ್ಕ್ರೂಸ್. ಅಂದರೆ ಇಟ್ಸ್ ಅಬೌಟ್ 6 mm 7 mm to 8 mm ಲೆಂತ್. ಅದು ಹಲ್ಲಿನ ಒಳಗೆ, ಅದಕ್ಕೆ ಇಂಜೆಕ್ಷನ್ ಕೂಡ ಬೇಡ, ಅದು ಜಸ್ಟ್ ಒಂದು ಆಯಿಂಟ್ಮೆಂಟಲ್ಲಿ ಹಾಕುವ ಸ್ಕ್ರೂ ಅದು. ಸೊ ಅದರಲ್ಲಿ ಏನು ಟೆನ್ಷನ್ ಇಲ್ಲ ಪೇಷಂಟ್ನವರಿಗೆ, ಏನಿಲ್ಲ. ಈ ಸ್ಕ್ರೂಸ್ ಯೂಸ್ ಮಾಡೋದು ಯಾವಾಗ ಅಂದರೆ ಈ ಸಿವಿಯರ್ ಮಾಲಕ್ಲೂಷನ್ಸ್, ಈ ಕೆಲವರಿಗೆ ಸುಮಾರು ಗಮ್ಮಿ ಸ್ಮೈಲ್, ಹಲ್ಲು ಮುಂದೆ ಇದೆ. ಈಗ ಅದರಲ್ಲಿ ಏನಾಗ್ತದೆ ಅಂದರೆ ನಾವು ಯೂಶ್ವಲಿ ಹಲ್ಲನ್ನು ಹಿಂದೆ ಎಳೆಯುವುದು ನಾರ್ಮಲ್ ನಮ್ಮ ಮೋಲಾರ್ ಹಲ್ಲಿಂದ. ಒಮ್ಮೊಮ್ಮೆ ಕೆಲವರಿಗೆ ಮೋಲಾರ್ ಹಲ್ಲು ತೆಗೆದು ಬಿಡ್ತಾರೆ ಮೊದಲೇ. ಸೊ ಮೋಲಾರ್ ಹಲ್ಲು ಇರೋದಿಲ್ಲ, ನಮಗೆ ಅದನ್ನು ಎಳಿಬೇಕಾದ್ರೆ ವಿ ಹ್ಯಾವ್ ಟು ಪ್ಲೇಸ್ ಅಡಿಷ್ನಲ್ ಆ್ಯಂಕರೇಜ್ ಅಂತ ನಾವು ಹಾಕ್ತೇವೆ. ಸೊ ಅಡಿಷ್ನಲ್ ಆ್ಯಂಕರೇಜ್ ನಮಗೆ ಸಿಗೋದು ಈ ಮಿನಿ ಸ್ಕ್ರೂ ಇಂದ. ಸೊ ನಿಮಗೆ ಅಂಥ ಮಾಲಕ್ಲೂಷನ್ ಸರಿ ಮಾಡಬೇಕಾದ್ರೆ ಈ ಮಿನಿ ಸ್ಕ್ರೂ ಬೇಕಾಗ್ತದೆ. ಅದರಲ್ಲಿ ಏನು ಗಾಬರಿ ಪಡೋ ಏನು ವಿಷಯ ಇಲ್ಲ. ಇಟ್ ಈಸ್ ಅ ವೆರಿ ಸ್ಮಾಲ್ ಸ್ಕ್ರೂ ವಿಚ್ ಇಸ್ ಪ್ಲೇಸ್. ಪೇಷಂಟ್ಸ್ಗೆ ನೋವಿಲ್ಲ, ನಾರ್ಮಲ್ ಇದೇ ಇರ್ತದೆ. ರಿಟ್ರಾಕ್ಷನ್ ಹಲ್ಲೆಲ್ಲ ಒಳಗೆ ಹೋದ್ಮೇಲೆ ಅದನ್ನು ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ತೆಗೆದು ಬಿಡ್ಬೋದು ಅಷ್ಟೇ. ಸೊ ಇದು ಹಾಕಬೇಕು ಅಂತಂದರೆ ತುಂಬ ಲಾಂಗ್ ಏನು ಪ್ರೊಸೀಜರ್ ಇಲ್ಲ. ಇಟ್ ಇಸ್ ಜಸ್ಟ್ ಅಬೌಟ್ ಲೆಸ್ ದೆನ್ 5 minutes ಅಷ್ಟೇ. ಸೊ ಈ ಸ್ಕ್ರೂ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದ್ದು ಅದು ಸ್ಕ್ರೂ ಇದೆ, ಬೇರೆ ಬೇರೆ ಟೈಪ್ಸ್ ಇದೆ. ಕೆಲವು ಹಿಂದೆ ಹಾಕೋದು ಸ್ವಲ್ಪ ದೊಡ್ಡ ಸ್ಕ್ರೂ. ಈಗ ಸುಮಾರು ಜನರಿಗೆ ಮಾಲಕ್ಲೂಷನ್ ಬೇರೆ ಬೇರೆ ಟೈಪ್ ಇರ್ತದೆ. ಈಗ ಸರ್ಜರಿಗೆ ಹೋಗೋ ಟೈಪ್ ಮಾಲಕ್ಲೂಷನ್, ಹಲ್ಲಿನ ದವಡೆ ಮುಂದೆ ಇರ್ತದೆ. ಹಾಗೆಲ್ಲ ಇರುವಾಗ ನಮಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಇಡೀ ದವಡೆ ಹಲ್ಲನ್ನು ಹಿಂದೆ ತಗೊಂಡು ಹೋಗ್ಬೋದು. ಸೊ ದ್ಯಾಟ್ ಈಸ್ ಪಾಸಿಬಲ್ ಸ್ಕ್ರೂ ಇದ್ದರೆ ಮಾತ್ರ. ಇಟ್ ಈಸ್ ಕಾಲ್ಡ್ BSS ಅಂತ. ಸೊ ಬಕಲ್ ಶೆಲ್ಫ್ ಸ್ಕ್ರೂಸ್. ಮೇಲೆದಕ್ಕೆ ಹಾಕೋದಾದರೆ IZC ಅಂತ ಹೇಳ್ತಾರೆ. ಸೊ ಹಾಗೆ ಒಂದೊಂದು ಸ್ಕ್ರೂ ಅಲ್ಲಿ ಇಡೀ ಬೋನನ್ನು ಸ್ವಲ್ಪ ಮೂವ್ಮೆಂಟ್ ಮಾಡಲಿಕ್ಕೂ ಆಗ್ತದೆ. ಸೊ ಅದನ್ನು ಹಾಕಿದರೆ ಸರ್ಜರಿ ಅವಾಯ್ಡ್ ಮಾಡ್ಬೋದು ಫ್ಯೂಚರಲ್ಲಿ. ಸೊ ಫ್ಯೂಚರ್ ಸರ್ಜರಿ ಅಡ್ವೈಸ್ ಮಾಡ್ಬೋದು. ಹಾಗೆ ಈ ಸ್ಕ್ರೂ ಹಾಕೋದ್ರ ಮೂಲಕ ಹಲ್ಲನ್ನು ಮೇಲಕ್ಕೆ ಎತ್ತಲಿಕ್ಕೆ ಆಗುತ್ತೆ, ಮೇಲಕ್ಕೂ ಎತ್ತಲಿಕ್ಕೆ ಆಗ್ತದೆ. ಅದನ್ನು ಹಲ್ಲನ್ನು ಕೆಳಗೆ ಮಾಡ್ಬೋದು, ಕೆಲವು ಜಾರಿದ ಹಲ್ಲನ್ನು ಸರಿ ಮಾಡ್ಬೋದು. ಸೊ ಯಾವ ಏಜಲ್ಲಿ ಸಹ ಇದನ್ನು ಹಾಕ್ಬೋದು. ಸೊ ಏನು ಇಶ್ಯೂ ಇಲ್ಲ. ಅದೇ ಸ್ಕ್ರೂ ಜೊತೆಗೆ ಈ ಕ್ಲಿಪ್ಸ್ ಬ್ರೇಸಸ್ ಬೇಕೇ ಬೇಕು. ಬರೀ ಸ್ಕ್ರೂ ಅಂತ ಇಲ್ಲ. ಓಕೆ. ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಮೇಲಿನ ದವಡೆ ಮತ್ತು ಕೆಳಗಿನ ದವಡೆ ಹಿಂದು ಮುಂದು ಅಂತ ಇರುತ್ತೆ. ಸೊ ಈ ಟೈಮಲ್ಲಿ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಡಾಕ್ಟರ್? ದವಡೆ ಮೇಲಿದು ಹಿಂದುಗಡೆ, ಕೆಳಗಿನದು ಮುಂದುಗಡೆ, ಇಲ್ಲಾಂದರೆ ಕೆಳಗಿನದು ಹಿಂದುಗಡೆ, ಮೇಲಿದು ಮುಂದುಗಡೆ ಅಂಥದ್ದು ಸುಮಾರು ಟೈಪ್ ಸ್ಕೆಲಿಟಲ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ಕೆಳಗಿನ ಹಲ್ಲು ಹಿಂದೆ ಇದ್ದರೆ ಅದಕ್ಕೆ ಮಯೋಫಂಕ್ಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಮಯೋಫಂಕ್ಷನಲ್ ಅಪ್ಲಯನ್ಸ್ ಇದೆ. ಈ ದವಡೆಯನ್ನು ಮುಂದೆ ತರಲಿಕ್ಕೆ ಪರ್ಟಿಕ್ಯುಲರ್ ಆಗಿ ರಿಮೂವೇಬಲ್ ಅಪ್ಲಯನ್ಸ್ ಆಗಲಿ ಫಿಕ್ಸ್ಡ್ ಅಪ್ಲಯನ್ಸ್ ಅಂತ ಇರುತ್ತೆ. ಸೊ ಆ ಪೇಷಂಟ್ಗಳು ಅದೇ ಏಜಲ್ಲಿ ಸ್ಟಾರ್ಟ್ ಮಾಡಿದರೆ, ಅಂದರೆ 7 ವರ್ಷ 8 ವರ್ಷ 10 ವರ್ಷದ ಟೈಮಲ್ಲಿ ಸ್ಟಾರ್ಟ್ ಮಾಡಿದರೆ ಆ ಟ್ರೀಟ್ಮೆಂಟ್ ಸರಿ ಮಾಡ್ಕೊಂಡು ಬರ್ಬೋದು. ನಮಗೆ ಆ ಪರ್ಟಿಕ್ಯುಲರ್ ಅಪ್ಲಯನ್ಸ್ ರಿಮೂವೇಬಲ್ ಅಪ್ಲಯನ್ಸ್ ಹಾಕ್ಕೊಂಡಿದ್ದರೆ
ಈ ಸರ್ಜರಿಯನ್ನು ಅವಾಯ್ಡ್ ಮಾಡುವ ಟ್ರೀಟ್ಮೆಂಟನ್ನು ನಾವು ಮೊದಲೇ ಮಾಡಿ ಸರಿ ಮಾಡ್ಕೊಳ್ಬೋದು. ಓಕೆ ಸೊ ದಟ್ ಈಸ್ ಮಯೋಫಂಕ್ಷನಲ್ ಟ್ರೀಟ್ಮೆಂಟ್. ಅದೇ ರೀತಿಯಲ್ಲಿ ಮೇಲಿದ್ದು ಹಲ್ಲು ಒಳಗಿದ್ರೆ ಅದನ್ನು ಮುಂದೆ ತರಲಿಕ್ಕೆ ಫೇಸ್ ಮಾಸ್ಕ್ ಅಂತ ಒಂದು ಟ್ರೀಟ್ಮೆಂಟ್ ಇರ್ತದೆ. ಅದಕ್ಕೆ ಆರ್ಥೋಪೆಡಿಕ್ ಅಪ್ಲಯನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ 8 ವರ್ಷ 9 ವರ್ಷ 10 ವರ್ಷದ ಒಳಗೆ ಬಂದರೆ ನಾವು ಆ ಟ್ರೀಟ್ಮೆಂಟನ್ನು ಯಂಗ್ ಏಜಲ್ಲಿ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗ್ಬೋದು. ಅದೇ ಪೇಷಂಟ್ನವರು ಹಾಗೇ ಬಿಟ್ಬಿಟ್ಟು 18 ವರ್ಷದ ನಂತರ ಬಂದರೆ ಅದು ಇಂಥದ್ದು ಟ್ರೀಟ್ಮೆಂಟ್ ಆರ್ಥೋಪೆಡಿಕ್ ಆಗಲಿ ಮಯೋಫಂಕ್ಷನಲ್ ಆಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಯಾಕಂದರೆ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಅಂತ ಹೇಳಬೇಕು ಹಾಗೆ. ಸೊ ಎಷ್ಟು ಬೇಗ ಬಂದರೂ ಅಷ್ಟು ಬೇಗ ಒಳ್ಳೆಯದು. ಎಷ್ಟು ಬೇಗ ಬರಬೇಕು ಅಷ್ಟು ಬೇಗ ಬರಬೇಕು. ಒಳ್ಳೆಯದು. ಡಾಕ್ಟರ್, ಈಗ ನೀವೀಗ ಹೇಳಿದ್ರಿ, ಐ ಮೀನ್ ಕೆಲವೊಬ್ಬರಿಗೆ ತುಂಬಾ ಹಿಂದು ಮುಂದಿರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ. ಈಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಾಗುತ್ತಾ ಅಂದ್ರೆ ಹಿಂದು ಮುಂದಿದೆ, ನಾವು ಡಾಕ್ಟರ್ ಹತ್ರ ಹೋಗಬೇಕು, ಕನ್ಸಲ್ಟ್ ಆಗಬೇಕು? ಕರೆಕ್ಟ್. ಅದು ಕೆಲವರಿಗೆ ಗೊತ್ತಾಗೋದಿಲ್ಲ. ಒಂದೊಂದು ಏಜಲ್ಲಿ ಒಂದೊಂದು ಹಲ್ಲು ಬರ್ತಾ ಇರ್ತದೆ. ಈಗ ಫ್ರಂಟಿದ ಹಲ್ಲು ನಿಮಗೆ 6 ವರ್ಷದಲ್ಲಿ ಬರ್ತದೆ, ಮತ್ತು 8 ವರ್ಷ 10 ವರ್ಷ ಹಾಗೆಲ್ಲ ಇರ್ತದೆ. ಇನ್ನು ಜೆನೆಟಿಕ್ ಇದು ನೋಡಬೇಕಾದ್ರೆ ಒಂದು ಸ್ವಲ್ಪ ಮುಂದೆ ಬಂದದ್ದನ್ನು ನಾವು ಮೊದಲೇ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹೀಗೆ ಹಲ್ಲು ಈಗ ಬಂದದ್ದು ಹಲ್ಲು ಸ್ವಲ್ಪ ಮುಂದೆ ಬರ್ಬೋದು, ಫ್ಯೂಚರಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಗತ್ಯ ಬೀಳ್ಬೋದು ಅಂತ. ಆದರೆ ಕೆಲವು ಟ್ರೀಟ್ಮೆಂಟ್ 8 ವರ್ಷ ಆಗಲಿ 9 ವರ್ಷ 10 ವರ್ಷದಲ್ಲಿ ಬೇರೆ ಟ್ರೀಟ್ಮೆಂಟ್, ಬೇರೆ ಹಲ್ಲುಗಳು ಬರೋವಾಗ ಮಾತ್ರ ಗೊತ್ತಾಗೋದು ಆ ಟ್ರೀಟ್ಮೆಂಟಲ್ಲಿ, ಆ ಟೈಮಲ್ಲಿ. ಸೊ ನಮಗೆ ಆ ಟೈಮ್ ಕೆಲವು ಏಜ್ ಫ್ಯಾಕ್ಟರ್ ಇರ್ತದೆ. ಸೊ 12 ವರ್ಷ 13 ವರ್ಷ ಇಸ್ ದ ಐಡಿಯಲ್ ಏಜ್ ಬ್ರೇಸಸ್ಸಿಗೆ. ಯಾಕಂದರೆ ಮಿಲ್ಕ್ ಟೂತ್ ಎಲ್ಲ ಹೋಗಿ ಪರ್ಮನೆಂಟ್ ಹಲ್ಲುಗಳು ಎಲ್ಲ ಬಂದಿರ್ತದೆ. ಸೊ ದಟ್ ಈಸ್ ದ ರೈಟ್ ಟೈಮ್ ಫಾರ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ. ಮೊದಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಈ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ 1 ವರ್ಷದ ಟ್ರೀಟ್ಮೆಂಟ್ ನಿಮಗೆ ಒಂದು 3 ವರ್ಷ ತಗೊಳ್ತದೆ. ಸೊ ಐಡಿಯಲಿ 12 ಇಯರ್ಸ್ 13 ಇಯರ್ಸ್ 14 ಇಯರ್ಸ್ ಈಸ್ ಐಡಿಯಲ್ ಹಲ್ಲು ಸರಿ ಮಾಡಲಿಕ್ಕೆ. ನಾನು ಆಗ ಹೇಳಿದಾಗೆ ದವಡೆ ಸಣ್ಣದಿದ್ದರೆ ಅದನ್ನು ಮಾತ್ರ ಬೇಗ ಬಂದು ಸರಿ ಮಾಡ್ಕೊಳ್ಬೇಕು. ಹಲ್ಲಿದು ಟ್ರೀಟ್ಮೆಂಟ್ ನಿಮಗೆ 12 ವರ್ಷ 13 ವರ್ಷದಲ್ಲಿ ಬರ್ಬೋದು. ಅದು ಮುಂಚೆನೇ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಆಗಲ್ಲ. ಹಾಗೆ ಮಿಲ್ಕ್ ಟೀತ್ ಹೋಗ್ಲಿಕ್ಕೆ ಟೈಮ್ ಇದೆ. 8 ವರ್ಷದಲ್ಲಿ ಕೆಲವು ಹೋಗ್ತದೆ, 9 ವರ್ಷದಲ್ಲಿ ಹೋಗ್ತದೆ, 12 ವರ್ಷದಲ್ಲಿ ಎಲ್ಲ ಹೋಗಿ ಬರ್ತದೆ. ಲಾಸ್ಟ್ ಈ ಕೋರೆ ಹಲ್ಲು ಇರ್ತದಲ್ಲ ಅದು ಬರೋದು ಲಾಸ್ಟಿಗೆ. ಸೊ ಆ ಹಲ್ಲು ಬಂದಲ್ಲಿ ನಮಗೆ ಬೇರೆ ಟ್ರೀಟ್ಮೆಂಟ್ ಮಾಡ್ಬೋದು. ಡಾಕ್ಟರ್, ಈಗ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಬ್ರೇಸಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಆದರೆ ತಪ್ಪಿ ನಮಗೆ ಆ ಚಿಕ್ಕ ವಯಸ್ಸಲ್ಲಿ ಬ್ರೇಸಸ್ ಹಾಕ್ಲಿಕ್ಕೆ ಆಗಲಿಲ್ಲ, ಆಗ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ವರ್ಷದವರೆಗೆ ಈ ಬ್ರೇಸಸ್ ಹಾಕ್ಬೋದು? ಬ್ರೇಸಸ್ ಹಾಕಲಿಕ್ಕೆ ಏಜ್ ಏನು ಇದಿಲ್ಲ. ಯಾಕೆಂದರೆ ಅಪ್ ಟು ದ ಏಜ್ ಆಫ್ 45-50 ಇಯರ್ಸು ಪೇಷಂಟ್ಸ್ ಇದ್ದಾರೆ ಬ್ರೇಸಸ್ ಹಾಕಲಿಕ್ಕೆ. ಒಂದೇ ಪ್ರಾಬ್ಲಮ್ ಅಂದರೆ ಯುವರ್ ಗಮ್ ಕಂಡೀಷನ್ಸ್ ಸರಿಯಾಗಿರಬೇಕು, ಹೆಲ್ತಿ ಇರಬೇಕು, ಬೋನ್ ಕಂಡೀಷನ್ ಶುಡ್ ಬಿ ಗುಡ್. ಅಷ್ಟೇ ಕ್ರೈಟೀರಿಯಾ ಅಲ್ಲದೆ ಬೇರೆ ಏನು ಇಶ್ಯೂ ಇಲ್ಲ. ಸೊ ನಮಗೂ ಪೇಷಂಟು 45 ಇಯರ್ ಓಲ್ಡ್ ಆಗಲಿ 50 ಇಯರ್ ಓಲ್ಡ್ ಆಗಲಿ ಪೇಷಂಟ್ಸ್ ಕೂಡ ಇದ್ದಾರೆ. ಸ್ಪೇಸಿಂಗ್ ಕರೆಕ್ಷನ್ ಮಾಡ್ಬೋದು. ಮೇಜರ್ ಕರೆಕ್ಷನ್ ಸ್ವಲ್ಪ ಟ್ರೀಟ್ಮೆಂಟ್ ಸ್ವಲ್ಪ ಸ್ಲೋ ಅಷ್ಟೇ. ಸೊ ಸ್ವಲ್ಪ ಟಾಲರೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇರ್ತದೆ, ಅದು ಬಿಟ್ಟು ಏನು ಇಶ್ಯೂಸ್ ಇಲ್ಲ. ಡಾಕ್ಟರ್, ಈಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಲೇಬೇಕು. ಗಮ್ ಕಂಡೀಷನ್ಸ್ ಅಂತ ನೀವು ಹೇಳಿದ್ರಿ. ಈಗ ಬ್ರೇಸಸ್ ಹಾಕೋದಕ್ಕೂ ಗಮ್ ಕಂಡೀಷನ್ಸ್ ಎಷ್ಟು ರಿಲೇಷನ್ಸ್ ಇದೆ ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕೇಸ್ ನಾವು ಟ್ರೀಟ್ಮೆಂಟ್ ಮಾಡುವಾಗ ಓರಲ್ ಹೈಜೀನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ನಮಗೂ ಏನಾದರೂ ಟ್ರೀಟ್ಮೆಂಟಲ್ಲಿ ಫೇಲಿಯರ್ ಆಯ್ತಂದರೆ ಇಟ್ ಕುಡ್ ಬಿ ಇದೆ ಗಮ್ ಕಂಡೀಷನ್ಸ್ ಮೇಂಟೈನ್ ಮಾಡೋದೆ, ಓರಲ್ ಹೈಜೀನ್ ಮೇಂಟೈನ್ ಮಾಡೋದೆ, ಬೋನ್ ಕಂಡೀಷನ್ಸ್ ಹಾಳಾಗಿ ಹಾಗೇ ಫೇಲಿಯರ್ ಆಗ್ತದೆ ಅಂದರೆ ಇಲ್ಲದ್ರೆ ಆಗೋದಿಲ್ಲ. ಸೊ ಪ್ರತಿ ಪೇಷಂಟಿಗೂ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡುವಾಗ 1 ವರ್ಷ 1.5 ವರ್ಷ ಆಗಲಿ ಆ ಮೇಂಟೆನೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ನಾವು ಪರ್ಟಿಕ್ಯುಲರ್ ಆಗಿ ಬಂದ ಪೇಷಂಟಿಗೂ ಕೂಡ ಅವರಿಗೆ ಬೇಕಾದ ಬ್ರಷ್, ಇಂಟರ್ಡೆಂಟಲ್ ಬ್ರಷ್ ಆಗಲಿ, ಮೌತ್ ವಾಶ್ ಆಗಲಿ, ಈ ವೈಟ್ ಸ್ಪಾಟ್ ಲೀಷನ್ಸನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ನೋಡೋದಾಗಲಿ ಎಲ್ಲ ನಾವು ನೋಡ್ಕೊಳ್ತೇವೆ. ಸೊ ಅದು ಅತ್ಯಗತ್ಯ ಪೇಷಂಟಿಗೆ. ಸೊ ಅದನ್ನು ಯಾರು ಮೇಂಟೈನ್ ಮಾಡ್ತಾರೆ ಯಾವ ಏಜಲ್ಲಿ ಸಹ ಈ ಬಿಟ್ವೀನ್ ದ ಅಂದರೆ 50, ನಾನು ಹೇಳಿದಲ್ಲ 45 ಇಯರ್ಸ್ 50 ಇಯರ್ಸ್, ಎನಿ ಏಜ್ ಇಸ್ ನಾಟ್ ಸೊ ಯು ಕ್ಯಾನ್ ಬಿ ಡನ್ ಅಟ್ ಎನಿ ಏಜ್. ಈಗ ಗಮ್ ಕಂಡೀಷನ್ ವರ್ಸ್ ಇದ್ರೆ ಆಗ ಬ್ರೇಸಸ್ ಹಾಕೋಕೆ ಏನು ಚಾನ್ಸ್ ಇಲ್ಲ? ಆಗೋದಿಲ್ಲ. ಯಾಕಂದರೆ ಹಲ್ಲಿದು ಮೊಬಿಲಿಟಿ ಇರ್ತದೆ. ಅಂದರೆ ಹಲ್ಲು ಮೂವ್ಮೆಂಟ್ ಆಗುವಾಗ ಮೊಬಿಲಿಟಿ ಇರುವಾಗ ನಮಗೆ ಬ್ರೇಸಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಬ್ರೇಸಸ್ ಆಗುವಾಗ ಆ ಪ್ರತಿ ಹಲ್ಲಿನ ಮೇಲೆ ಫೋರ್ಸ್ ಇರೋದು ಸುಮಾರು ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾವು ಆರಿಸಿ ತಗೊಳ್ಳೋದಿಲ್ಲ. ಯಾಕಂದರೆ ಹಲ್ಲು ಹೋಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ದ್ಯಾಟ್ ವಿ ಆರ್ ವೆರಿ ಪರ್ಟಿಕ್ಯುಲರ್. ಸೊ ಎಕ್ಸ್ರೇಸ್, ಡಯಾಗ್ನೋಸ್ಟಿಕ್ ಎಕ್ಸ್ರೇಸ್ ಮತ್ತು ಎಲ್ಲ ನೋಡಿಯೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಇದು ಜೆನೆಟಿಕ್ ಕಾಸ್ ಆಗಲಿಕ್ಕೆ ಚಾನ್ಸಸ್ ಇದೆಯಾ ಸರ್? ಜೆನೆಟಿಕ್ ಕಾಸಸ್ ಕೂಡ ಪ್ರಾಬ್ಲಮ್ಸ್ ಇದೆ. ಓರಲ್ ಹೈಜೀನ್ ಮೇಂಟೈನ್ ಮಾಡೋದು ಸಹ ಇದೆ. ಈವನ್ ಆರ್ಥೋಡಾಂಟಿಕ್ ಇಶ್ಯೂಸ್
ಕುಡ್ ಬಿ ಜೆನೆಟಿಕ್ ಸಹ. ಸೊ ಈ ಪೇರೆಂಟ್ಸ್ನವರಿಗೆ ಏನಾದರೂ ಒಂದು ಹಲ್ಲು ಮೇಲಿದ್ದ ಹಲ್ಲು ಮಕ್ಕಳಿಗೆ ಸಹ ಹಾಗೆ ಬರ್ತದೆ ಚಾನ್ಸಸ್. ಸೊ ಈಗ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಆದರೆ ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ. ಸೊ ಈ ಜೆನೆಟಿಕ್ ಫ್ಯಾಕ್ಟರ್ಸ್ನ ನಮಗೆ ಮಾಡಿಫೈ ಮಾಡ್ಲಿಕ್ಕೆ ಆಗಲ್ಲ, ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ನ ಚೇಂಜ್ ಮಾಡ್ಕೋಬಹುದು. ಸೊ ಯಾವ ರೀತಿ ನಾವು ಗಮ್ ಕೇರ್ ತಗೋಬಹುದು ಡಾಕ್ಟರ್? ನೋಡಿ, ಗಮ್ ಕೇರ್ ಎವ್ರಿ ಡೇ ಅದೊಂದು ರೂಟೀನಾಗಿ ಇರಬೇಕು. ರೂಟೀನಾಗಿ ಮಾರ್ನಿಂಗ್ ಆ್ಯಂಡ್ ಆ್ಯಕ್ಚುಲಿ ನಾವು ಬ್ರೇಸಸ್ ಹಾಕುವಾಗ ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್ ಬ್ರಷಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಆಲ್ಸೋ ಟ್ವೈಸ್ ಎ ಡೇ ನಾವು ಯಾವಾಗಾದರೂ ಹೇಳ್ತೇವೆ. ಬಟ್ ವೆನ್ ಯು ಆರ್ ಡೂಯಿಂಗ್ ಎನಿ ಆರ್ಥೋಡಾಂಟಿಕ್ ಇದು ಇಟ್ ಹ್ಯಾಸ್ ಟು ಬಿ ಥ್ರೈಸ್ ಎ ಡೇ ಆರ್ ಎನಿಥಿಂಗ್. ಆಫ್ಟರ್ ಏನಾದರೂ ಊಟ ಮಾಡಿದ ನಂತರ ಒಂದು ಬ್ರಷ್ ಕ್ಲೀನ್ ಮಾಡಿ ಇಡೋದು ಮತ್ತು ಮೌತ್ ವಾಶ್ ಮಾಡೋದು ಭಾರಿ ಆಗ್ತದೆ. ಸೊ ಬ್ಯಾಗಲ್ಲೊಂದು ಬ್ರಷ್ ಬೇಕೇ ಬೇಕು. ಓಕೆ. ಸೊ ಈಗ ಆರ್ಥೋಡಾಂಟಿಕ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಫ್ಯೂಚರ್ ಆಫ್ ಆರ್ಥೋಡಾಂಟಿಕ್ಸ್ ಹೇಗಿರುತ್ತೆ ನಿಮ್ಮ ಪ್ರಕಾರ ಡಾಕ್ಟರ್? ನೋಡಿ, ಫ್ಯೂಚರ್ ಈಗ ಆಲ್ರೆಡಿ ಇನ್ವಿಸಿಬಲ್ ಬ್ರೇಸಸ್ ಅಂತ ಬಂದಿದೆ. ಕ್ಲಿಯರ್ ಲೈನರ್ಸ್ ಅಂತ ಹೇಳ್ತೇವೆ ಅದಕ್ಕೆ. ಬೇರೆ ಬೇರೆ ಕಂಪನಿಯವರಿದ್ದಾರೆ, ಇನ್ವಿಸಿಲೈನ್ ಇದ್ದಾರೆ, ಕ್ಲಿಯರ್ ಕರೆಕ್ಟ್ ಇದ್ದಾರೆ. ಸೊ ಈಗೆಲ್ಲ ಅಡ್ವಾನ್ಸ್ ಬಂದಿದೆ. ಪ್ಲಾಸ್ಟಿಕ್ ಟ್ರೇಸ್ ಥರ ಕಾಣ್ತವೆ ನಿಮಗೆ. ಪೇಷಂಟಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಬಾಯಲ್ಲಿ ಏನೋ ಬ್ರಾಕೆಟ್ಸ್ ಹಾಕಿದ್ದಾರೆ ಅಂತ. ಜಸ್ಟ್ ಪ್ಲಾಸ್ಟಿಕ್ ಟ್ರೇಸ್ ಚೇಂಜ್ ಮಾಡಿಕೊಂಡು ಇರೋದು. 15 ದಿವಸಕ್ಕೆ, 20 ದಿವಸಕ್ಕೆ, 1 ತಿಂಗಳಿಗೆ ಚೇಂಜ್ ಮಾಡ್ಕೊಂಡಿರೋದು. ಟ್ರೀಟ್ಮೆಂಟ್ ಆಗಿ ಕರೆಕ್ಷನ್ ಹಾಕ್ಕೊಂಡೇ ಹೋಗ್ತದೆ. ಸೊ ಇಟ್ ವಿಲ್ ಟೇಕ್ ಅ ಲಿಟಲ್ ಮೋರ್ ಟೈಮ್, ಬಟ್ ಇಟ್ ಈಸ್ ಎಸ್ಥೆಟಿಕಲಿ ಪ್ಲೀಸಿಂಗ್ ಹಾಗೆ. ಆ್ಯಂಡ್ ಡಾಕ್ಟರ್, ಇದರಲ್ಲಿ ಒಂದು ಕ್ವಶನ್ ಕೇಳ್ಬೋದು ಅಂತಂದರೆ, ಈ ಗಮ್ಸ್ ಕೆಲವೊಮ್ಮೆ ಬಿಡುತ್ತೆ, ಅಲ್ಲಿಂದ ಸ್ವಲ್ಪ ಸ್ಪೇಸ್ ಬಿಡುತ್ತೆ ಗಮ್ಸ್ ಸಪ್ರೇಟ್ ಆಗಿ. ಸೊ ಅದು ಅದರಷ್ಟಕ್ಕೆ ಜಾಯಿನ್ ಆಗುತ್ತೆ. ಹಾಗಾದರೆ ಬ್ರೇಸಸ್ ಹಾಕ್ಬೋದಾ ಗಮ್ಸ್ ಒಂದರಲ್ಲಿ ಬಿಟ್ಟಿದ್ರೆ? ಈ 8 ಇಯರ್ಸ್ 9 ಇಯರ್ಸಲ್ಲಿ ಸ್ವಲ್ಪ ಸ್ಪೇಸಿಂಗ್ ಇರ್ತದೆ, ಅದು ನ್ಯಾಚುರಲ್ ಆಗಿ ಬರ್ತದೆ. ಯಾಕಂದರೆ ಕೆಲವು ಹಲ್ಲು ಬರುವುದು ಆಫ್ಟರ್ ದ ಏಜ್ ಆಫ್ 10 ಇಯರ್ಸ್ 11 ಇಯರ್ಸ್. ಸೊ ಅದಕ್ಕೆ ಅಗ್ಲಿ ಡಕ್ಲಿಂಗ್ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಆಲ್ರೆಡಿ ಸ್ಪೇಸಿಂಗ್ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಒನ್ಸ್ ಕೆನೈನ್ ಸಿರಪ್ಟ ಯಾವಾಗ ಆಗ್ತದೆ, ಈ ಕೋರೆ ಹಲ್ಲು ಯಾವಾಗ ಆರ್ಚಿಗೆ ಬಂದ ಕೂಡಲೇ ಈ ಸ್ಪೇಸ್ ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಸೊ ನಾವು 8 ವರ್ಷ 9 ವರ್ಷ ಟೈಮಲ್ಲಿ ಈವನ್ ಪೇಷಂಟ್ಸ್ ಒಂದು ಮೈನರ್ ಸ್ಪೇಸಲ್ಲಿ ಬಂದರೂ ಕೂಡ ಒಂದು ಸ್ವಲ್ಪ ಕಾಯ್ಬೋದು. ನಮಗೆ ಆ ಕೋರೆ ಹಲ್ಲು ಬರುವ ಟೈಮ್ವರೆಗೆ ಕಾಯ್ಬೋದು. ಒನ್ಸ್ ದ್ಯಾಟ್ ಕಮ್ಸ್, ಅದರ ನಂತರ ಕೂಡ ನಮಗೆ ಸ್ಪೇಸ್ ಉಂಟಂತಾದರೆ ದೆನ್ ವಿ ಕ್ಯಾನ್ ಗೋ ಫಾರ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗಿ ಮಾಡ್ಬೋದು. ಓಕೆ. ಬಟ್ ಬೈ ಚಾನ್ಸ್ ಏನಾದರೂ ಇನ್ಫೆಕ್ಷನ್ ಮೂಲಕ ಸ್ಪೇಸ್ ಕ್ರಿಯೇಟ್ ಆದರೆ? ಇನ್ಫೆಕ್ಷನ್ ಮೂಲಕ ಸ್ಪೇಸ್ ನಿಮಗೆ ನಾರ್ಮಲಿ ಆಗಿ ಇನ್ಫೆಕ್ಷನ್ ಮೂಲಕ ಸ್ಪೇಸ್ ಕ್ರಿಯೇಟ್ ಆಗೋದಿಲ್ಲ. ಸೊ ಇದು ಗಮ್ ವೀಕ್ ಆಗಿ ನಿಮಗೆ ಗಮ್ ಕಂಡೀಷನ್ಸ್ ಹಾಳಾಗಿ ಟಂಗ್ ಪ್ರೆಷರ್ ಜಾಸ್ತಿ ಆಗಿ ಸ್ಪೇಸಿಂಗ್ ಆಗುತ್ತೆ ಮೇನ್ಲಿ. ಸೊ ದ್ಯಾಟ್ ವಿ ನೀಡ್ ಟು ಡೂ ದ ಗಮ್ ಕರೆಕ್ಷನ್ಸ್ ಪ್ಲಸ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಲ್ ಟುಗೆದರ್. ಓಕೆ. ಸೊ ಫೈನಲ್ ಆಗಿ ವೀಕ್ಷಕರಿಗೆ ಆರ್ಥೋಡಾಂಟಿಕ್ಸ್ ಬಗ್ಗೆ ಒಂದು ಚಿಕ್ಕದಾಗಿ ಮೆಸೇಜ್ ಕೊಡೋದಾದರೆ ಏನು ಹೇಳ್ತೀವಿ? ಆರ್ಥೋಡಾಂಟಿಕ್ಸ್ ಬಗ್ಗೆ ನಾವು ಈಗ ಏನು ಹೇಳಬೇಕಂದ್ರೆ, ಈಗ ಎಲ್ರಿಗೂ ಒಳ್ಳೆ ಹಲ್ಲು ಬೇಕು, ವೆಲ್ ಅಲೈನ್ಡ್ ಟೂತ್ ಬೇಕು, ಒಳ್ಳೆ ಸ್ಮೈಲ್ ಬೇಕು. ಸೊ ನಿಮಗೆ ಮಿನಿಮಲ್ ಟೈಮಲ್ಲಿ ಟ್ರೀಟ್ಮೆಂಟ್ ಬೇಕಾದರೆ ನೀವು ಎಷ್ಟು ಬೇಗ ಬಂದು ಆರ್ಥೋಡಾಂಟಿಸ್ಟನ್ನು ಸಿಗ್ತೀರಿ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಅರ್ಲಿಯರ್ ದ ಬೆಟರ್. ಸೊ ನೀವು ಯಂಗ್ ಏಜಲ್ಲಿ ಬಂದರೆ ನಮಗೆ ಆ ಒಂದೂವರೆ ವರ್ಷದ ಟ್ರೀಟ್ಮೆಂಟನ್ನು 6 ತಿಂಗಳಲ್ಲಿ ಸರಿ ಮಾಡ್ಬೋದು. 2 ವರ್ಷದ ಟ್ರೀಟ್ಮೆಂಟನ್ನು 1 ವರ್ಷದಲ್ಲಿ ಸರಿ ಮಾಡ್ಬೋದು. ಸೊ ಅರ್ಲಿಯರ್ ದ ಬೆಟರ್ ಆಲ್ವೇಸ್. ಸೊ ಇಲ್ಲಿವರೆಗೂ ಈಗ ಆರ್ಥೋಡಾಂಟಿಕ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿ ಡಾಕ್ಟರ್. ನಿಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಆರ್ಥೋಡಾಂಟಿಕ್ಸ್ ಅಥವಾ ಬ್ರೇಸಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡಿದ್ದೀವಿ. ಮುಂದಿನ ವಾರ ಇನ್ನೊಂದು ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.